ಕುಂದಾಪುರ ಮತ್ತು ಕಾಪು ಪುರಸಭೆ ಕಚೇರಿಗೆ ಲೋಕಾಯುಕ್ತ ಅಧಿಕಾರಿಗಳು ದಿಢೀರ್ ದಾಳಿ ನಡೆಸಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ದಾಖಲೆಗಳ ಪರಿಶೀಲನೆ ನಡೆಸಿದ ಲೋಕಾಯುಕ್ತ ಅಧಿಕಾರಿಗಳು ಸಾರ್ವಜನಿಕರ ದೂರು ಹಾಗೂ ಸುಮೋಟೋ ಪ್ರಕರಣಗಳ ಆಧಾರದಲ್ಲಿ ಪರಿಶೀಲನೆ ನಡೆಸಿದ್ದಾರೆ ಎಂದು ಗೊತ್ತಾಗಿದೆ. ಬಾಕಿ ಇರುವ ಕಡತಗಳ ವಿಲೇವಾರಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಉದ್ದಿಮೆ ಪರವಾನಗಿ, ಖಾತೆ ತಿದ್ದುಪಡಿ ಹಾಗೂ ಖಾತೆ ವರ್ಗಾವಣೆ ದಾಖಲೆಗಳ ಪರಿಶೀಲನೆ, ಜನನ ಮರಣ ಪ್ರಮಾಣ ಪತ್ರಗಳ ಅರ್ಜಿ ವಿಲೇವಾರಿ ಬಗ್ಗೆಯೂ ಪರಿಶೀಲನೆ ನಡೆಸಿದ್ದಾರೆ. ಮಾಸ್ಕ್ ಮತ್ತೆ ಹ್ಯಾಂಡ್ ಗ್ಲೌಸ್, ಈ ಗಂಬೂಟು ಮತ್ತೆ ಚಪ್ಪಲಿ ಯಾವಾಗ ಈಗಿಂದ ಹೇಳ್ತೇವೆ. ಯಾರು ನೋಡ್ಕೊಳ್ಳೋರು ಯಾರು? ಮಾಡಿಲ್ಲ ಎಲ್ಲ ವಾಸನೆ ಬರ್ತಾ ಇರ್ತದೆ, ಅದನ್ನು ಇಲ್ಲ ಮಾಸ್ಕ್ ಮತ್ತೆ ಯಾರು ನೋಡ್ಕೊಳ್ಳೋರು ಯಾರು? ಮಾಡಿಲ್ಲ ಎಲ್ಲ ವಾಸನೆ ಬರ್ತಾ ಇರ್ತದೆ, ಅದನ್ನು ಇಲ್ಲ ಮಾಸ್ಕ್ ಮತ್ತೆ ಹ್ಯಾಂಡ್ ಗ್ಲೌಸ್, ಈ ಗಂಬೂಟು ಮತ್ತೆ ಚಪ್ಪಲಿ ಯಾವಾಗ ಈಗಿಂದ ಹೇಳ್ತೇವೆ.